ಬಡವರಿಗೆ ಸರ್ಕಾರದಿಂದ ನೀಡುವ ಅನ್ನದಾಸೋಹದ ಅಕ್ಕಿಯನ್ನು ಖಾಸಗಿ ಗೋದಾಮಿನಲ್ಲಿ ಚೀಲದಲ್ಲಿ ಸಂಗ್ರಹಿಸಿ ಅಕ್ರಮ ಮಾರಾಟ ಮಾಡುವುದನ್ನು ಮಂಗಳೂರಿನಲ್ಲಿ ರೆಡ್ ಹ್ಯಾಂಡ್ ಆಗಿ ವಶಕ್ಕೆ ಪಡೆಯಲಾಗಿದೆ. ಮಂಗಳೂರಿನ ಖಾಸಗಿ ಗೋದಾಮಿನಲ್ಲಿ ರೈಸ್ ಮಿಲ್ ಎಂಬ ಚೀಲದಲ್ಲಿ ತುಂಬಿಸಿ ಅಕ್ರಮ ಮಾರಾಟ ಮಾಡುವುದು ಕೆಲ ದಿನಗಳ ಹಿಂದೆ ಕಾರ್ಪೊರೇಟರ್ ದಿವಾಕರ್ ಅವರ ಗಮನಕ್ಕೆ ಬಂದಿದ್ದು, ಶುಕ್ರವಾರ ಕಾದು ಕುಳಿತು ಈ ಪ್ರಕರಣ ಭೇದಿಸಲಾಗಿದೆ. ಶಕ್ತಿನಗರದಿಂದ ಬೋಂದೇಲ್ ಮಂಜಲ್ ಪಾದೆ ಬಳಿ ಇರುವ ಗೋದಾಮ್ಗೆ ಬರುವಾಗ ಲಾರಿ ಸಂಖ್ಯೆ KA19 AA 5508 ಎಂಬ ಲಾರಿಯಲ್ಲಿ ಅಕ್ಕಿ ಸಾಗಿಸುತ್ತಿರುವುದನ್ನು ಕಾರ್ಪೊರೇಟರ್ ದಿವಾಕರ್ ನೇತೃತ್ವದಲ್ಲಿ ರೆಡ್ ಹ್ಯಾಂಡ್ ಆಗಿ ಹಿಡಿಯಲಾಗಿದೆ. ನಂತರ ಸರ್ಕಾರಿ ಅಧಿಕಾರಿಗಳು ಮತ್ತು ಪೊಲೀಸರ ಗಮನಕ್ಕೆ ತರಲಾಗಿದೆ. ಈ ಕುರಿತು ಕಾರ್ಪೊರೇಟರ್ ದಿವಾಕರ್ ಪಾಂಡೇಶ್ವರ ಮಾತನಾಡಿ ಪ್ರಕರಣದ ವಿವರ ನೀಡಿದರು. 6 ಗಂಟೆಯಿಂದ ನಾವು ಇದರ ಬಗ್ಗೆ ಇವರ ಚಲನವಲನ ಗಮನಿಸ್ತಾ ಬಂದಿದ್ದೆವು. 6 ಗಂಟೆಗೆ ಶಕ್ತಿನಗರದಿಂದ ಈ ಲಾರಿ ಹೊರಡುವಾಗ ನಾವು ಇದರ ಹಿಂದೆಯೇ ಬಂದೆವು. ಅದು ಬಂದು ಈಗ ನಮ್ಮ ಮ್ಯಾಂಗ್ಳೂರ್ ರೈಸ್ ಮಿಲ್ಗೆ ಬಂದು ಇಲ್ಲಿ ತಲುಪಿದ ಮೇಲೆ ನಾವು ರೆಡ್ ಹ್ಯಾಂಡ್ ಆಗಿ ಹಿಡಿದೆವು. ಸಾಮಾಜಿಕ ಹೋರಾಟಗಾರ ಹನುಮಂತ್ ಕಾಮತ್ ಮಾತನಾಡಿ, ಸರ್ಕಾರದಿಂದ ಬಡವರಿಗೆ ಕೊಡಮಾಡುವ ಅಕ್ಕಿಯನ್ನು ಖಾಸಗಿಯವರು ತಂದು ರೀಪ್ಯಾಕ್ ಮಾಡಿ ರೈಸ್ ಮಿಲ್ನವರ ಹೆಸರಿನಲ್ಲಿ ಮಾರುವಂಥದ್ದನ್ನು ಕಾರ್ಪೊರೇಟರ್ ಅವರ ಗಮನಕ್ಕೆ ಬಂದಿದ್ದು, ಇದೀಗ ಸೆರೆ ಹಿಡಿಯಲಾಗಿದೆ. ಈ ರೀತಿ ಮಾಡುವ ಕಳ್ಳ ಖದೀಮರ ಜೊತೆಗೆ ಕೈ ಜೋಡಿಸಿದ ಅಧಿಕಾರಿ ಯಾರು ಎಂಬುದನ್ನು ನಾನು ಪ್ರಶ್ನಿಸುತ್ತೇನೆ. ಸಚಿವ ಖಾದರ್ ಅವರಿಗೆ ನಾನು ಈ ಕುರಿತು ಪ್ರಶ್ನಿಸುತ್ತೇನೆ. ನೀವು ಸಾಕಷ್ಟು ಕೆಲಸ ಮಾಡಿದ್ದೇನೆಂದು ಹೇಳುತ್ತೀರಿ, ಇದೆಂತಹ ಕೆಲಸವಾಗುತ್ತಿದೆ ನೋಡಿ, ಇದಕ್ಕೆ ಉತ್ತರ ಕೊಡಿ. ಜೊತೆಗೆ ಸಿಎಂ ಅವರ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಚರ್ಚಿಸಬೇಕು. ಇದರಲ್ಲಿ ಭಾಗಿಯಾದ ಅಧಿಕಾರಿಗಳ ಬಗ್ಗೆ ತನಿಖೆಯಾಗಬೇಕೆಂದರು. ಸರ್ಕಾರ ಬಡವರಿಗೆ ಕೊಡಲಿಕ್ಕೆ ಅದರಲ್ಲಿ ಕೇಂದ್ರ ಸರ್ಕಾರದ 27 ರೂಪಾಯಿಗೆ ರಾಜ್ಯ ಸರ್ಕಾರದ 3 ರೂಪಾಯಲ್ಲಿ ಬರುವಂತ ಅಕ್ಕಿಯನ್ನು ಈ ಕಳ್ಳ ಖದೀಮರು ತಕೊಂಡು ಬಂದು ರೀಪ್ಯಾಕ್ ಮಾಡಲಿಕ್ಕೆ ಇವರೊಟ್ಟಿಗೆ ಕೈ ಜೋಡಿಸಿದ ಸರ್ಕಾರಿ ಅಧಿಕಾರಿ ಯಾರು ಹೇಳುವಂಥದ್ದು ಮುಖ್ಯ ಪ್ರಶ್ನೆ. ಯಾಕೆ ಹೇಳಿದರೆ ಬಡವರಿಗೆ ಕೊಡುವಂಥದ್ದನ್ನು ಇವರು ತಂದು ಹಣ ಮಾಡ್ತಾರೆ ಹೇಳಿ. ಆದರೆ ಇದಕ್ಕಿಂತ ದೊಡ್ಡ ನಾಚಿಕೆಗೇಡು ಯಾವುದೂ ಇಲ್ಲ. ಈ ದಿವಸ ನಮ್ಮ ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಇವತ್ತು ಪ್ರಗತಿ ಪರಿಶೀಲನೆ ಸಭೆ ಮಾಡ್ತಾ ಇದ್ದಾರೆ. ಅದರಲ್ಲಿ 6 ಇಲಾಖೆಯವರಿಗೆ, ಉಸ್ತುವಾರಿ ಸಚಿವರಿಗೆ ಕೇಳಬೇಕು.